ಕೊರೋನಾ ವೈರಸ್ ಎಂಬ ಮಹಾಮಾರಿ ವಿಶ್ವದೆಲ್ಲೆಡೆ ಹರಡ್ತಾ ಇದ್ದು ಈಗಾಗಲೇ ಅನೇಕ ಜನರನ್ನ ಬಲಿ ತೆಗೆದುಕೊಂಡಿದೆ. ಇನ್ನು ರಾಜ್ಯದ ಅನೇಕ ಕಡೆಗಳಲ್ಲಿ ಕೊರೋನಾ ಭೀತಿ ಎದುರಾಗಿದ್ದು ಕೊರೋನಾ ವೈರಸ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಈ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲಿ ವಿಶೇಷ ಸೇವೆಗಳನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರಗಳು ಭಕ್ತರಿಲ್ಲದೆ ಭಣಗುಡುತ್ತಿದೆ. ಈವರೆಗೆ ವಿಶ್ವದೆಲ್ಲೆಡೆ ಜನತೆಯನ್ನ ಕಾಡಿದ ಮಹಾಮಾರಿ ಕೊರೋನಾ ಇದೀಗ ಕರಾವಳಿಯ ದೈವ ದೇವರನ್ನ ಕೂಡ ತಟ್ಟಿದೆ. ಕೊರೋನಾ ಸೋಂಕು ಹರಡುವುದನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಅವುಗಳ ಪೈಕಿ ಪ್ರಮುಖವಾಗಿರುವುದು ದೈವ ದೇವಸ್ಥಾನಗಳು ಸಹಿತ ಧಾರ್ಮಿಕ ಕೇಂದ್ರಗಳಿಗೆ ವಿಧಿಸಿರುವ ನಿರ್ಬಂಧ. ಇದರಿಂದಾಗಿ ಎಲ್ಲ ಧಾರ್ಮಿಕ ಕೇಂದ್ರಗಳು ಸೇರಿದಂತೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಸರ್ಕಾರದ ಆದೇಶದಂತೆ ಕೇವಲ ದೇವರ ದರ್ಶನಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಭಕ್ತಾದಿಗಳು ಬರಬೇಡಿ, ಅನೇಕ ಪ್ರಸಾದ ಮತ್ತೆ ಆಗಲಿ ಕೈ ಮುಗಿದು ಪುಣ್ಯ ಮಾತ್ರ ತೀರ್ಥ ಪ್ರಸಾದ ಮಾತ್ರ ಕೊನೆ ಬಲ್ಲಿಂದ ಆರ್ಡರ್ ಅದು ನಗಲಿ ಅಲ್ತು ಆದೇಶ ಬತ್ತಿ ನಮ್ಮ ಲಾಭಿ ಅಂತ ಜನಗಳು ಕೈ ಮುಗಿದು ಹೋಗ್ಬೇಕು ಅವಾಗಲೇ ಬಿಡ್ತೀರ ಅಂತೂ ಜನಗಳ ರಕ್ಷಣೆ ಜನಗಳ ಆರೋಗ್ಯ ದೃಷ್ಟಿಯೇ ಲೋಕ ಕಲ್ಯಾಣ ದಿವಸ ಬಲ್ತಿರಿದ ಇದೇ ಸೊರಡು ಬಾಗಿಲು ಕುಳಿದು ಮಾತ್ರ ದಾಂಡ ನಿತ್ಯಗಟ್ಟಲೆ ಆಪಣ ಪೂಜೆಗಳು ಮಾತ್ರ ಬಿಡ್ತಾವಳು ಅದಕ್ಕೋಸ್ಕರ ಕುಳ್ತೀನಿ. ಸರ್ಕಾರದ ಆದೇಶದಂತೆ ನಗರದ ಪ್ರಸಿದ್ಧ ದೇವಾಲಯಗಳಾದ ಕದ್ರಿ ಮಂಜುನಾಥ ದೇವಸ್ಥಾನ, ಶರವು ಮಹಾಗಣಪತಿ ದೇವಸ್ಥಾನ, ಮಂಗಳಾದೇವಿ ದೇವಾಲಯ ಸೇರಿದಂತೆ ಎಲ್ಲಾ ದೇವಾಲಯಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರದಂತೆ ಆದೇಶವನ್ನ ನೀಡಿದೆ. ಜೊತೆಗೆ ದೇವಾಲಯದ ಜಾತ್ರೆ ಉತ್ಸವ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ದೇವಾಲಯದ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಸಾರ್ವಜನಿಕರು ಭಾಗವಹಿಸದಂತೆ ಆದೇಶವನ್ನ ನೀಡಿದೆ. ಗುಂಪು ಗುಂಪಾಗಿ ಪ್ರವೇಶವನ್ನ ರದ್ದುಗೊಳಿಸಲಾಗಿದ್ದು ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಜೊತೆಗೆ ದೇವಸ್ಥಾನಗಳಲ್ಲಿ ಉಳಿದುಕೊಳ್ಳುವುದನ್ನು ಕೂಡ ನಿಷೇಧಿಸಲಾಗಿದೆ. ರೋಗ ರುಜಕ್ಕೆ ಬೇಕಾದಂಥ ನಮ್ಮದ್ದಾದಂಥ ಕಟ್ಟುನಿಟ್ಟಿನ ಕ್ರಮವನ್ನು ಆಚರಿಸಬೇಕಂದರೆ ತೀರ್ಥವನ್ನು ಸೇವನೆ ಮಾಡುವುದು ಅಥವಾ ಯಾವುದೇ ಸೇವಾ ಪ್ರಸಾದ ಅಂದರೆ ತಿನ್ನುವಂತಹ ವಸ್ತುಗಳು, ಆಹಾರವನ್ನು ಸೇವಿಸುವಂತಹ ವಸ್ತುಗಳನ್ನು ಕೊಡಬಾರದು ಎಂಬುದಾಗಿ ಹೇಳಿದ್ದಾರೆ. ಅದನ್ನು ನಾವು ಅನುಸರಿಸ್ತಾ ಇದ್ದೇವೆ. ಬಂದವರು ಭಕ್ತಾದಿಗಳು ದೇವರ ದರ್ಶನ ಮಾಡಿ ದೇವರ ಕೈ ಮುಗಿದು ಪ್ರಸಾದವನ್ನು ಹಾಕಿಕೊಂಡು ದರ್ಶನ ಮಾಡಿ ಹೋಗ್ತಾರೆ. ಇದು ನಾವು ಮಾಡಿಕೊಂಡು ಬಂದಂತಹ ಪದ್ಧತಿ ಅಥವಾ ಸರ್ಕಾರದ ಆದೇಶವನ್ನು ಪಾಲಿಸಿಕೊಂಡು ಬಂದಂತಹ ರೀತಿ. ಇಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲಿ ಪ್ರಸಾದಗಳನ್ನು ನೀಡದಂತೆ ಆದೇಶ ನೀಡಿದ್ದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಈ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಗುತ್ತಿದೆ. ಜೊತೆಗೆ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನ ಅನಿರ್ದಿಷ್ಟಾವಧಿಯವರೆಗೆ ನಿಲ್ಲಿಸಲಾಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಕೊರೋನಾ ವೈರಸ್ ಬಗೆಗಿನ ಸೂಚನಾ ಫಲಕಗಳನ್ನು ಹಾಕಲಾಗಿದ್ದು ಸಾರ್ವಜನಿಕರು ಮುಂದಿನ ಸರ್ಕಾರದ ಆದೇಶದವರೆಗೆ ಈ ಎಲ್ಲ ಕ್ರಮಗಳನ್ನು ಪಾಲಿಸಬೇಕು ಎನ್ನುವುದು ಧಾರ್ಮಿಕ ಕ್ಷೇತ್ರಗಳ ಮನವಿಯಾಗಿದೆ. ಕ್ಯಾಮರಾಮನ್ ಪವನ್ ಜೊತೆ ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.